ಸ್ವತಂತ್ರ ಭಾರತದ ಅತ್ಯಂತ ಕರಾಳ ಕೃಷಿ ಕಾನೂನಿನ ವಿರುದ್ಧ ದೇಶವ್ಯಾಪಿ ಅಭಿಯಾನ ನಡೀತಾ ಇದ್ದು ಮಂಗಳೂರಿನಲ್ಲೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಂಗಳೂರಿನ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ಕಾರ್ಯದರ್ಶಿ ಅಕ್ಬರ್ ಅವರು ಎಸ್ಡಿಪಿಐ ವತಿಯಿಂದ ರಾಷ್ಟ್ರವ್ಯಾಪಿ ಕೃಷಿ ಸಂಹಾರ ಬಿಜೆಪಿಯ ಹುನ್ನಾರ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷಿಕರು ಮತ್ತು ರೈತರ ಜೊತೆಗೆ ನಾವಿದ್ದೇವೆ ಎಂದು ಮಾನವ ಸರಪಳಿ ಮೂಲಕ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಮೋದಿ ಸರ್ಕಾರ ಮರಣ ಶಾಸನವನ್ನು ಜಾರಿಗೆ ತರುವ ಮೂಲಕ ರೈತರ ಜೀವನವನ್ನೇ ಮಣ್ಣುಪಾಲು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರವ್ಯಾಪ್ತಿ ಹಮ್ಮಿಕೊಂಡಿರ್ತಕ್ಕಂಥ ಕೃಷಿ ಸಂಹಾರ ಬಿಜೆಪಿಯ ಹುನ್ನಾರ ಎಂಬಂಥ ಈ ಒಂದು ಅಭಿಯಾನದ ಪ್ರಯುಕ್ತ ಇವತ್ತು ಸಮಾರೋಪದ ಅಂಗವಾಗಿ ರಾಷ್ಟ್ರಾದ್ಯಂತ ಮಾನವ ಸರಪಳಿ ಮಾಡುವುದರ ಮೂಲಕ ಕೃಷಿಕರಿಗೆ ಅದೇ ರೀತಿ ರೈತರ ಜೊತೆ ನಾವಿದ್ದೇವೆ ಎಂಬಂಥ ಸಂದೇಶವನ್ನು ನಾವು ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಮೋದಿ ಸರ್ಕಾರ ಈ ಒಂದು ಮರಣ ಶಾಸನವನ್ನು ಜಾರಿಗೆ ತರುವುದರ ಮೂಲಕ ಇಲ್ಲಿ ಕಾರ್ಪೊರೇಟರ್ ಕುಲಗಳನ್ನು ಬೆಳೆಸುವುದರ ಮೂಲಕ ಇಲ್ಲಿ ರೈತರ ಆ ಒಂದು ಜೀವನವನ್ನೇ ಒಂದು ಮಣ್ಣು ಪಾಲು ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದರಲ್ಲಿ ಒಂದು APMCಯನ್ನು ಬದಿಗೆ ಸರಿಸುವಂಥ ಒಂದು ಕಾಯ್ದೆ, ಅದೇ ರೀತಿ ಕಾಂಟ್ರಾಕ್ಟಿಂಗ್ ಫಾರ್ಮಿಂಗ್ ಜಾರಿ ಮಾಡುವಂಥದ್ದು, ಅದೇ ರೀತಿ ಬೃಹತ್ ಕೃಷಿ ಕಂಪನಿಗಳು ನಮ್ಮ ದೇಶದ ಆಹಾರ ಸರಕುಗಳನ್ನು ದಾಸ್ತಾನು ಕೊಟ್ಟಿಕೊಳ್ಳಲು ಅವಕಾಶ ಮಾಡುವಂಥ ಈ ಒಂದು ಮರಣ ಶಾಸನ ಕಾಯ್ದೆಯನ್ನು ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿರೋಧಿಸ್ತಾ ಇದೆ. ಅದೇ ರೀತಿ ಈ ಒಂದು ಕಾಯ್ದೆಯ ವಿರುದ್ಧ ಇನ್ನೂ ಕೂಡ ನಾವು ರೈತರೊಂದಿಗೆ ಇದ್ದುಕೊಂಡು ರಾಷ್ಟ್ರಾದ್ಯಂತ ಬೃಹತ್ ರೀತಿಯ ಹೋರಾಟಗಳನ್ನು ನಾವು ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಮಾಡಲಿದ್ದೇವೆ. ಅದೇ ರೀತಿ ನಮ್ಮ ರಾಷ್ಟ್ರದ ದೆಹಲಿಯ ರಾಜಧಾನಿಯಲ್ಲಿಯೂ ಕೂಡ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು, ಅದೇ ರೀತಿ ದೊಡ್ಡ ದೊಡ್ಡ ಚಿಂತಕರು, ಅದೇ ರೀತಿ ರೈತರ ಒಂದು ಸಂಘಟನೆಯ ನಾಯಕರ ಜೊತೆಗೂಡಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಆದುದರಿಂದ ಇವತ್ತು ನಾವು ಆ ಒಂದು ಮಾನವ ಸರಪಳಿ ಮಾಡುವುದರ ಮೂಲಕ ಸಮಾರೋಪ ಕಾರ್ಯಕ್ರಮವನ್ನು ಮಾಡಿದ್ದೇವೆ.